ಬೆಳ್ಳುಳ್ಳಿ ಕಬಾಬ್ ಅನ್ಪುಗಂದುಲ್ಲೆ ನೈಟ್ ಬೇಲೆ ಇಂಕ ಅಂಚ ನೈಟ್ ಬೇಲೆ ಮನ್ಪುನಾನೆ ನಾನು ದೈತ ಬೇಲೆ ಮಂತ ಪಂದ ಹಲೋ ಬಂತಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂಚೋಲ್ಲರ್ ಮಾತಲ್ಲಿ ನಾನು ಹುಷಾರಲ್ಲ ಎನ್ನ ರೂಮ್ ತುಲೆಗರ ನಿಕ್ಲು ದೈತ ಅನ್ನ ಚೇಂಜ್ ತೋಜಿನ ನಿಕ್ಲಿಗೆ ಎನ್ನ ರೂಮ್ ಬಿಡು ಅಕ್ವೇರಿಯಂ ನಿಕ್ಕಿದೆ ಅಕ್ವೇರಿಯಂ ನಾನು ಚೇಂಜ್ ಮಾಡ್ತಿದ್ದೆ ರೂಮ್ ಚೇಂಜ್ ಮಾಡ್ತಿದ್ದೆ ಯಾಕಂದ್ರೆ ಮೂಲ ಅಂಚಿಂಚಿ ಪರಿ ಇಕ್ಕಟ ಉಂಟದೆ ಐಕ್ಯಾನ್ ಕೋಡೆ ಫುಲ್ ದೆತ್ತದು ಕ್ಲೀನ್ ಮಾಡ್ತದೆ ಬೇರೆ ರೂಮ್ ಶಿಫ್ಟ್ ಮಾಡ್ತದೆ ನಿಕ್ಲಿಗೆ ನಾನು ತೋಜೆ ಓಲ್ ದೀತೆ ಅಂದ್ರೆ ಬಲಿ ತೂಲೆಗೆ ಈ ರೂಮ್ ಗುಣತ್ತೆ ಯಾಕಂದ್ರೆ ನಾವು ಅಂಚಿಂಚಿ ಪರಿ ಇಕ್ಕಟ ಉಂಟದೆ ಬುಕ್ಕಂದದೆ ಲಾಸ್ಟ್ ಟೈಮ್ ನಾನು ಅಕ್ವೇರಿಯಂ ಕ್ಲೀನ್ ಮಾಡ್ತಾನೆ ಹೊಟ್ಟೆ ಆಯ್ತಾನೆ ಓಲ್ ಹೊಟ್ಟೆ ಆಯ್ತಾನೆ ಆಯ್ತು ಅಂತ ಗೊತ್ತಿದ್ದೆ ನೀರು ಹರಿಯುವ ನಿಂತಿದೆ ಐಕ್ ಫುಲ್ ನೀರು ಪಾರ್ದು ಜೀತೆ ನೀರು ಪಾರ್ದು ಎದ್ದು ಜಾಸ್ತಿ ಬಂದೊಡ್ಡತೆ ನೀರು ಗುಪ್ಪುಂಡು ಗುಪ್ಪರೆ ಸ್ಟಾರ್ಟ್ ಹಾಕೊಂಡು ಸೈಡ್ ಡೈರೆಕ್ಟ್ ಬಾದಿ ತೀರೋಡ್ ಹಾಕೊಂಡು ಐಕೆ ನೀತೆ ನೀರು ಪಾಡ್ತಾನೆ ಬುಕ್ಕದೈತೆ ಒಂದು ಪಣ್ಣು ನೋಡತ್ತೆ ನಿಕ್ಲಿಕ್ಕೆ ಏನಂತಾರೆ ಅದು ಇತ್ತೆ ಜಾಬ್ ಹುಡುದು ಆಯ್ತಾ ಮಾತೊಂದಿಲ್ಲ ಅಂದ್ರೆ ನಾನು ಲೈವ್ ಉಡ್ಲ ಬಂದಿತ್ತೆ ಏನಕ್ಕೆ ಪಾರ್ಟ್ ಟೈಮ್ ಜಾಬ್ ಆಗ್ತದೆ ಅಂದ್ರೆ ದಾಯ್ತ ಜಾಬ್ ಇಂಚಿನ ಮಂತೊಂದಿಲ್ಲ ಏನೈತೆ ಬೇರೆ ಬಿಡುದು ಮಾತಾಡಿ ನೋಡಿ ನಾನು ಈ ಬ್ಲಾಗ್ ಶೇರ್ ಮಾಡ್ತೆ ಬ್ಲಾಗ್ ಲಾಸ್ಟ್ ಮುಟ್ಟ ತೂಲೆ ಬುಕ್ಕದೈತೆ ಒಂದು ಪಣ್ಣು ನೋಡತ್ತೆ ಕೋಡೆ ಸಂಡೆ ಐತೆ ಇಂಕ್ಲಿ ಚಿಕನ್ ಕೊಣ ತಿತ್ತ ಅಂಚ ಚಿಕನ್ ಕೊಣಂತ ನಾವು ಅಪ್ಪಗಡಿ ಇನಿಕ್ ಕಾಯಿ ಇರತ್ತೆ ಈಗ ದೈತ ಮಂತ ಪಂಡ ಒಂದು ಫ್ರಿಜ್ ಹಿಡಿದಿತ್ತ ಸೊ ಈ ಇಂಚಿ ಕಬಾಬ್ ಮನ್ಪುಗ ಅಂತ ಅಂಚ ಕಬಾಬ್ ಮಂತೊಂದಿಲ್ಲ ಕಬಾಬ್ ಮನ್ಪುಗ ಬಲೆ ಕೋಳಿ ರೆಡಿ ಉಂಡು ಬೆಕ್ಕರು ಪುರ ಹಾಕಿದ್ಗೆ ಇದನ್ನ ಮಿಕ್ಸ್ ಪುರ ಮಂತದ್ದು ಎಣ್ಣೆ ಗುಂಡಾಡು ತುಲೆಗೆ ಈಗ ತಿತ್ತೇವೆ ಅಮ್ಮ ಮಿಕ್ಕ ಫಸ್ಟ್ ನಮ್ಮ ಅದೇ ಮಾಡ್ಕೊಡಿ ಒಂದು ಬಟ್ಟೆ ನಮ್ಮ ಡಿವೈಡ್ ಮಾಡ್ಬೋಗ ಬೆಕ್ಕರು ಪುರ ಚಿಕನ್ ರೆಡಿ ಉಂಟು ಪುಂಟು ಬರೆಕ್ಸ್ ಪಾಡು ಪಾಡ್ದು ಕ್ಲೀನ್ ಮಾಡ್ತಿದ್ದೆ ಬುಕ್ಕ ಮಾತ ಮಿಕ್ಸ್ ಪೌಡರ್ ಪುರ ಮಾಡ್ತಿರೋದು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡಮ್ಮ ಮುಚ್ಚಿ ಮುಚ್ಚಿ ಇದು ಮಾತ್ರ ಈ ಕಬಾಬ್ ಮಾತ್ರ ಬೆಳ್ಳುಳ್ಳಿ ಕಬಾಬ್ ಏತ್ ಕೊಡು ಏತ್ ಕೊಡ್ತೀಗ ಅರ್ಧ ಸೇವೆಗೆ ಎಂತಾಯಿ ಸಾಬ್ ಮಾಡ್ಬೇಕು ನಾನು ಸೊ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೋಗ ಅಂದುಲ್ಲೆ ಮುಚ್ಚಿ ಯಾವ ಮಾತ್ರ ಮಿಕ್ಸ್ ಕಡೆ ಆಗಿ ಇದು ಮಾತ್ರ ಯಾವ ಹಂಗಿದ್ರೆ ಬೆಳ್ಳುಳ್ಳಿ ಕಬಾಬ್ ಅಂತ ಓದಿತ್ತೇನೆ ಪಗ ಬ್ಲಾಗ್ ಮಂತ್ ಡಿಚಾರ್ಜ್ ದಾಯ್ತಾತ ನಮ್ಮ ಪಗ ಮಿಕ್ಸಿ ತುಂಡಂತ ನೀರು ಈ ಕಟ್ಟ ಅಂತ ಹೇಳ್ತಾನೆ ಎಂಟಿದ್ದಾನೆ ಬಾಡೋಡ್ಸಿ ಬೆಳ್ಳುಳ್ಳಿ ಶೂಟ್ ಇಲ್ಲ ಬಾರ್ದು ಮಿಕ್ಸಿ ತಿರ್ಗದು ಮಿಕ್ಸಿದ ಬ್ಲೇಡ್ ಕಟ್ಟಾದ ಮುಖ ಪಸತ್ತು ಪಾಲ್ಕದು ಹೋಗ್ತೇನೆ ನೆರಳಿಗೆ ನಮ್ಮ ಕಬಾಬುದು ಅಮ್ಮ ಸೆಲೆಕ್ಟ್ ಮಾಡಿ ಕೊಡ್ತೇವೆ ಪೀಸ್ ನೆಕ್ಸ್ಟ್ ನಮ್ಮ ಮಸಾಲೆ ಮತ್ತೆ ಪಾರ್ಕ್ ಮಿಕ್ಸ್ ಮಾಡ್ಬೋಗ ಮಸಾಲೆ ಮತ್ತೆ ಉಳ್ಳು ನಮ್ಮ ಆಯ್ತು ಬೇಕು ಕಬಾಬ್ ಫಸ್ಟ್ ನಮಕ್ ಕಬಾಬ್ ಪೌಡ್ರು ತೊಲೆ ಉಂಟು ಅವುಗಳು ಬುಕ್ಕ ಕೆತ್ತಿಂಜು ಪಡನೆ ನಿಕ್ಕೆ ಒಟ್ಟಿಗೆ ಬೋಡಾಗಲು ಬುಕ್ಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟು ಆಯ್ತು ಉಂಟು ಕರಡಿ ಪುಂಡಿ ಒಂದು ಕರಡಿ ಬೇಕು ಇಟ್ಟುಂಡ ಉಂಟಲ್ಲ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಗ್ಲೆ ಎತ್ತಿನ ಮೇಲೆ ಜಾಗ್ರತೆ ಸೈಡ್ ಬಿಡಿಲ್ಲ ಕೆತ್ತಿನ ಓಕೆ ಮಂಜಲ್ ಮಾಡೋಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಐಟಮ್ ಪೂರ ರೆಡಿ ಆಗಿದೆ ನಾನು ಮಿಕ್ಸ್ ಮಾಡ್ಬೇಕು ಬನ್ನಿ ಓಕೆ ಬಂದ್ರೆ ಚಿಕನ್ ರೆಡಿ ಉಂಟು నేను ఇప్పుడు అప్పుడే ఇంచప్పుడు అప్పుడే ఆపుకున్నాము బొడితల ఆయన గుర్తుండక చూడు పోతుంది కాయగంటే ఇతనే కూడా పత్తు వచ్చారండి పత్తు దాటింది అంటే దాటింది అంటే మురానిగితే ఉయికి పాడతారు ఉయికి పాడతారు ఆడితే కాబట్టి కూడా అవి వచ్చింది ఆయన దుక్క ಇದು ಎಣ್ಣೆ ಕಾಯಿ ಒಂದು ಅರ್ಧ ಗಂಟೆ ದಿಗೋಡು ಲೀಟಿಜ ಯಾವನಪ್ಪ ಉದ್ದು ಬರ್ತಾರೆ ಜನಕ್ಕಿಂತ ಮಾಡಬಾರ್ದು ಇಲ್ಲಿ ಒಟ್ಟಿಗೆ ಕೊಡುದು ಐದು ಮಾಡಿ నేను ಮುಚ್ಚೋಡು ಮುಚ್ಚಿದ ಮೆತ್ತ ಕಪಾಟದಲ್ಲಿ ಬಂದು ಅಂತ ದಿಗೋಡು ಆಯ್ತು ಉಳ್ಳು ಮುಚ್ಚುನ ಕಣ್ಣು ಬಂದಿದ್ದೆ ಆಯ್ತಲ್ಲ ಪಾತ್ರ ಸೊ ಕಬಾಬ್ ಕಾಯ್ತದಾಯಕ ಇಂಕ್ಲಿ ಗೇಮ್ ಕೊಬ್ಬುಗಾವೆ ಚೂರು ಅಂಚಿಂಚೆ ಅಂದ್ರೆ ಓಕೆ ನಿಖಲಂಜಿ ಅರ್ಧ ಗಂಟೆ ದೀಲೆ ಮ್ಯಾರಿನೇಟ್ ಆಯ್ರೆ
ಎಂಕ್ಲೆಗೊಂದು ಕಮಸಾರ ಎಣ್ಣೆ ಕಾಯ್ದಿಟ್ಟ ಆವಡು ಮ್ಯಾರಿನೇಟ್ ಅವಾಯ್ತ ನಾಳೆ ಅಮ್ಮೆ ತಗೊಂಡು ನಾನು ಕಬಾಬು ಗೊತ್ತಾ ಪಿರಂಜ ತುಂಬುದ ಎಂಕ್ಲಾನಿಯರ ಯಾನತ್ತು ಅಮ್ಮನಕ್ಲು ಕಬಾಬ್ ಅಂತ ಇದಿತ್ತೇನೆ ಯಾನ್ ದೂರ ಹೋದಿತ್ತೆ ಬತ್ತದ ಕಬಾಬ್ ಒಂದಿಗೆ ಎಣ್ಣೆ ಅಡಿಗೆ ಇಟ್ಕೊಂಡು ಅಡಿಗೆ ಮುಳಿತೆ ಕಬಾಬ್ ಇದಿತ್ತು ಪ್ಲೇಟ್ ಖಾಲಿ ಪ್ಲೇಟ್ ಮಾತ್ರ ಒಂಜಿದ ನೀರುಂಡು ಕಬಾಬ್ ಇಂಚೆ ಯಾರು ಮಲ್ತಿಂದ ಉಡ್ಡಾಡಿಲ್ಲ ಅಮ್ಮ ಅದು ತಿಂತಿದ್ದೆ ಲಾಸ್ಟ್ ಪುಚ್ಚೆ ಕೊಡ್ತೇನೆ ಅದಕ್ಕಿಂತ ಜಾರ್ ಇರ್ತಾರೆ ನಮ್ಮ ಕಬಾಬ್ ಇಂಚಿನ ಹತ್ರ ಮುಂದಿನ ಮಿತ್ತು ಎಣ್ಣೆ ಕಾಯ್ದಿದೆ ನನ್ನ ಕಬಾಬ್ ಪಾಡೋದಿಲ್ಲ ಇದು ಎಣ್ಣೆ ಕಾಯ್ದು ನನ್ನ ಕಬಾಬ್ ಪಾಡೋದಿಲ್ಲ ಇದಕ್ಕೆ ಬೇಕಿಲ್ಲ ಕೇಕು ಕಲರ್ ಬರ್ತಿದೆ ಅಂತ ಓಕೆ ಬಂದ್ರೆ 2ನೇ ಸಲ ಕಬಾಬ್ ಬೇಕಿಲ್ಲ ನನ್ನ ಟೇಸ್ಟ್ ತುಪ್ಪನ ಕೊಟ್ಟು ಟೇಸ್ಟ್ ತುಪ್ಪ ಕಡೆ ಆಫ್ ಮಾಡ್ತದೆ ಬಿಸಿ ಬಿಸಿ ಕಬಾಬ್ ಸವಿಯಲು ಸಿಗ್ತ ಮುಂಜೆ ಪುಂಟು ಲಿಂಬೆ ಪುಂಟದ ಮುಂಜಾನೆ ಟೇಸ್ಟ್ ತುಪ್ಪ ಬಂದ್ಲೆ ಮನಸ್ಸಾಂಡ್ ಮನಸ್ಸು ಎಕಡೆ ಆಯ್ತು ನಿಂತ ಗಂಟೆ ಇತ್ತು ಗೊತ್ತುಂಡೆ 5 ಗಂಟೆ ಅಂಡ್ ಈತ್ನೆಟ ಒಂತ ಬೇಲೆ ಇತ್ತು ನಿಂಕ್ ಅಂಚ ಏಪಲೇನ 5 ಗಂಟೆಗೆ ಗೇಮ್ ಗೊಬ್ಬೆ ಓ ಗೇಮ್ ಗೊತ್ತುಂಡೆ ಫ್ರೀ ಫೈರ್ ಅಂಡ್ ಗೇಮ್ ದಾಗ ಗೊಬ್ಬನೆ ಗೊತ್ತುಂಡೆ ಮತ್ತೆ ಸ್ಟ್ರೆಸ್ ಪೂರ ರಿಲೀಫ್ ಆಪುನು ಅಂಚ ಗೇಮ್ ಗೊಬ್ಬುಡು ಅಂತ ಕೊಡ್ತಾನ 5 ಗಂಟೆ ಇರ್ದು 5:30 ಗಂಟೆ ಮುಟ್ಟ ಗೊಬ್ಬೇನೆ ತೂಕೆತ್ತೆ ಈ ಸಲ ಬುಯ್ಯ ಆಪುನ ಅಂದ ನಿಖಿಲಿರ ಫ್ರೀ ಫೈರ್ ಗೊಬ್ಬನ ಕ್ಲೂಲ ಕಮೆಂಟ್ ಬಾಕ್ಸ್ ಪಾಲ್ನೆ ಇತ್ರ ನಮ್ಮ ಟೀಮ್ ಮಾತದ ಗೊಬ್ಬುಗ ಏನ್ ಚಂದ ಗೊತ್ತಿದೆ ಇಂಕ ಆತ ಒಂಜು ವಾರ ಮಿನಿ ಆಟ ಗೊಬ್ಬರ ಸ್ಟಾರ್ಟ್ ಮಾಡ್ತದೆ ಪ್ರೋವತ್ತು ಮಲ್ಲ ತೂಕ ಬುಯ್ಯ ಆಪುನ ಅಂದ ನೂಬು ಅಡಿನ ಎನಿಮೀಸ್ ನ ಕುಳ್ಳಿರತ್ತೆ ಯಾಕಲ್ಲ ನೂಬು ಅಂಚ ನಮಕ್ ಆಪುಡು ಬುಯ್ಯ ಆಪುನು ವಿನ್ ಆಪೇನೆ ಪ್ರೋನಾಕ್ಲು ಮಿನಿ ತಿಕ್ಕಿ ಒರೊರ ತತ್ತದ ಪ್ರೋನಾಕ್ಲು ತಿಕ್ಕುವೆ ಒಂದೇ ಶಾರ್ಟ್ ಹೆಡ್ ಶಾರ್ಟ್ ಪಡಕ್ ಅಂದ ರೀ ಏ 2 ಕಿಲೋ ಬಂತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎಸ್ ಸೂಪರ್ ವಿಕ್ಟರಿ ರೆಡ್ ಬುಯ್ಯ ಪೊರ್ತಾಂಡ್ ಯಾನ್ ನನ್ನ ಉಂತೆ ರೆಡ್ ಗೇಮ್ ಗೊಬ್ಬೆ ರೆಡ್ ಗೇಮ್ ಲ ಬುಯ್ಯ ಎಕ್ಸಿಟ್ ಆತ ಯಾವ ಜಾಸ್ತಿ ಗೊಬ್ಬರ ಬರಲಿ ಸ್ಯಾಂಡ್ವಿಚ್ ಯಾನ್ ನನ್ನ ಅಂಗಡಿ ಇಟ್ಟಿದ್ದಾಗ ಹಂಗೆ ರಶ್ ಉಂದಿಗೆ 7 ಗಂಟೆಗೆ ಬರ್ಪೆ 7 ಗಂಟೆಗೆ ಬರ್ತದೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ಪೆ ನೈಟ್ ಬೇಲೆ ಇಂಕ್ ಅಂಚ ನೈಟ್ ಬೇಲೆ ಮನ್ಪು ನಾನೇ ನಾನು ದೈತ ಬೇಲೆ ಅಂತ ಪಂಪ ಗೊತ್ತಿದ್ದಾಗ ಸ್ಯಾಂಡ್ವಿಚ್ ಖಾಲಿ ಬಂತ ಮುಚ್ಚು ಪುಚ್ಚದಾಗಿ ನಿಲ್ಲಲ್ಲ ನಾಗಿದ ಆನಂಜು ಉಂಡು ಬಂದುಲೆ ಬರ್ತದೆ ಚೂರು ಕಡೆ ಬರ್ತದೆ ಇತ್ತೆ ಗಂಟೆ ಎಲ್ಲ ರ್ಯಾಂಡ್ 8 ಗಂಟೆಗೆ ಸ್ಟಾರ್ಟಿಂಗ್ ಮುಖದೈತ ಅಂತ ಪಂಡ ಮೀದು ದೀಪ ದೀತಾಂಡ ಕುಲು ಒಂದೆ ನಿಖಲ್ ಜಿಂಜ ಜನ ಕೇಳೋದಿತ್ತಾರೆ ಇದು ಓಲ್ಡ್ ಕೋರ್ಸ್ ಮಂತೀನಿ ದಾಯ್ತಾನ ಮತ್ತೆ ಏನ ಡೀಟೇಲ್ಸ್ ಕೊರ್ಲೇಂದು ಯಾನಿಕಲ್ಲ ಪಂತೀನಿ ಹೆಚ್ಚಿ ಡ್ಯಾಗ್ ಬಂತ ಜೀನ್ ಪಂಡ ಎಂಕ್ ಜಾಬ್ ಆಯ್ಚಿ ಕಲ್ತದ್ಲ ಎಂಕ್ ಜಾಬ್ ಆಯ್ಚಿ ಅಕ್ಲಿ ಎತ್ತುಕೊರ್ರ ಆಯ್ಚಿ ಸೊ ಯಾನಿಕಲ್ಲ ಇತ್ತೇನೆ ಪಂಡದ ನಿಖಲ್ ಏನಾಲ ಒರಿಯೇ ಜಾಯಿನ್ ಆದಲ್ಲ ಅಮೌಂಟ್ ಕೊರಡತೆ ಸೊ ಎನ್ನೇದಾರ ಜಾಯಿನ್ ಆದ ನಿಖಲಲ್ಲ ಅಮೌಂಟ್ ಲಾಸ್ ಆಪ್ನ ಬುರ್ಚಿ ಪಂಡತೆ ಯಾನಿಕಲ್ಲ ಪಂತೀನಿ ಹೆಜ್ಜಿ ಇಂಕ್ ಹೊರ ಜಾಬ್ ಆಂಡ ನಿಖಲ್ ಡ್ಯಾನ್ ಮಾತ ಡೀಟೇಲ್ಸ್ ಪಂಪೇನ ನೋಟ್ಸ್ ಪೂರ ನಿಖಲೊಟ್ಟಿಗೆ ಶೇರ್ ಮನ್ಪು ಅಂದುಲ್ಲ ಅಂಚಾನ ವೇಟ್ ಮಾಡ್ತೋದಿಲ್ಲ ಏಪ ಜಾಬ್ ಆಪುಂಡು ಆಯ್ತಾಂಗ ಇಂಕ್ ಲಾಸ್ಟ್ ವೀಕ್ ಐನ ಪಿರಾವ್ ವೀಕ್ ಒಂಜಿ ಇಂಟರ್ವ್ಯೂ ಶೆಡ್ಯೂಲ್ ಆದಿತ್ತು ನಾಡೇನ ಇಂಟರ್ವ್ಯೂ ಇಂಕ್ ಆನ್ಸರ್ ಮಾಡ್ತಾರೆ ಐಜಿ ಗೊತ್ತಿದ್ದಾನೆ ಅಂಚವು ಇಂಟರ್ವ್ಯೂ ಫೈಲ್ ಆಂಡ್ ಫಸ್ಟ್ ರೌಂಡ್ ಡೇ ಸೊ ನನ್ನ ನೆಕ್ಸ್ಟ್ ಏಪ ಆಪರ್ಚುನಿಟೀಸ್ ತಿಕ್ಕೊಂಡು ಗೊತ್ತಿಜ್ಜಿ ವೇಟ್ ಮಾಡ್ತೋದಿಲ್ಲ ಅಂಚ ಸೊ ನನ್ನ ನೆಕ್ಸ್ಟ್ ಆಪರ್ಚುನಿಟಿ ಬಿಡಿಯರ ಬಲ್ಲಿಂದ ಫುಲ್ ಎಫರ್ಟ್ ಮಾಡೋದಿಲ್ಲ ಬುಕ್ ಐ ಥಿಂಕ್ ಜಾಬ್ ಆಯ್ತಾ ಪನ್ನ ಪಾರ್ಟ್ ಟೈಮ್ ಜಾಬ್ ಬಂದಿರ್ತೈತೆ ಸ್ಟೂಡೆಂಟ್ಸ್ ನ ಡೌಟ್ಸ್ ಮಾತ್ರ ಸಾಲ್ವ್ ಮಾಡ್ತಾರೆ ಇತ್ತೆ ರಾತ್ರಿ ಸ್ಟಾರ್ಟ್ ಸೊ ಎಂಚಿನ ಮಾತ್ರ ಕ್ವಶನ್ಸ್ ಕೇಳಿದ್ರೆ ಗೊತ್ತಿಜ್ಜಿ ತೂಕ ಒಂದು ರೆಡ್ ವಾರ ಆಂಡ್ ಜಾಯಿನ್ ಆದ ಸೊ 3rd ವೀಕ್ ಎಂಚಿನ ಅಪ್ಪನ ಗೊತ್ತಿಜ್ಜಿ ಎಂಚಿನ ಕ್ವಶನ್ಸ್ ಕೇಳಿದ್ರೆ ತೂತ ಮಾತ್ರ ಗೊತ್ತು ಆನ್ಸರ್ ಮನ್ಪೊಲಿ ಗೊತ್ತಿಜ್ಜಿನ ಅಡ್ಜಸ್ಟ್ ಮಾಡ್ತಾರೆ ಗೊತ್ತು ಎಂಚ ಅಂದ್ರೆ
Good evening, guys. Can we start with today's note session? Hello guys. Hello. My voice is audible, right? Hello. Yes, sir. And my screen, is it visible or not? Yes. Okay. So in the last class, sir has explained about AWS backup. ಯಾರು ಎಕ್ಸ್ಪ್ಲೈನ್ ಮಾಡ್ತೀರಾ AWS ಬ್ಯಾಕಪ್ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ? ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡಿ ಅಲ್ಲ. ಇದು ಆಕ್ಚುಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಸೊ ಯಾರು ಎಕ್ಸ್ಪ್ಲೈನ್ ಮಾಡಲ್ವಾ? ನಾನೇ ಮಾಡ್ತೇನೆ. ಸೊ AWS ಬ್ಯಾಕಪ್ ಅಂತ ಹೇಳಿದ್ರೆ ನೀವು ಮ್ಯಾನ್ಯಲ್ ಆಗಿ ಹೇಗೆ ಅಂತ ಗೊತ್ತಲ್ಲ, ಅದೇ